ಚುನಾವಣಾ ಪ್ರಚಾರದ ವೇಳೆ ಮಾಜಿ ಡಿಸಿಎಂ ಪರಮೇಶ್ವರ್ ಅವರ ತಲೆಗೆ ಕಲ್ಲೇಟು ತಗುಲಿರುವ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಪರಮೇಶ್ವರ್ ಮನೆ ಮುಂದೆ ಜಮಾಯಿಸಿ ಅವರ ಆರೋಗ್ಯ ವಿಚಾರಿಸಿದರು. ಮನೆಯ ಎದುರು ಜಮಾಯಿಸಿದ್ದ ಅಭಿಮಾನಿಗಳನ್ನು ಮಾತನಾಡಿಸಿದ ಪರಂಪತ್ನಿ ಕನ್ನಿಕಾ, ದೇವರ ದಯೆಯಿಂದ ಅವರಿಗೆ ಏನೂ ಆಗಿಲ್ಲ, ಈಗ ಔಷಧಿಗಳನ್ನು ತೆಗೆದುಕೊಂಡಿದ್ದಾರೆ, ಮಧ್ಯಾಹ್ನ 3 ಗಂಟೆಯ ಮೇಲೆ ಬನ್ನಿ, ಅವರೇ ನಿಮ್ಮನ್ನು ಭೇಟಿಯಾಗ್ತಾರೆ ಎಂದು ಅಭಿಮಾನಿಗಳಿಗೆ ಧೈರ್ಯ ತುಂಬಿದರು. ನೀವೆಲ್ಲರೂ ಇಷ್ಟು ಬೆಂಬಲ ಕೊಡ್ತಿದ್ದೀರಿ, ಯಾರೋ ಕಿಡಿಗೇಡಿಯಿಂದ ನಾವೆಲ್ಲರೂ ನೋವು ಪಡುವಂತಾಗಿದೆ, ಎಲ್ಲರಿಗೂ ಕೈ ಮುಗಿದು ಸಂಜೆ ಹೊತ್ತಿಗೆ ಬರುವಂತೆ ಕನ್ನಿಕಾ ಪರಮೇಶ್ವರ್ ಅಭಿಮಾನಿಗಳಿಗೆ ಮನವಿ ಮಾಡಿದರು. ಇನ್ನು ಚಿಕ್ಕತೊಟ್ಲುಕೆರೆ ಅಟವಿ ಮಠದ ಸ್ವಾಮೀಜಿ ಅಟವಿ ಶಿವಯೋಗಿ ಶ್ರೀ ಅವರು ಸಿದ್ಧಾರ್ಥನಗರದ ನಿವಾಸದಲ್ಲಿರುವ ಪರಮೇಶ್ವರ್ ಅವರನ್ನು ಭೇಟಿಯಾಗಿ ಆರೋಗ್ಯ ವಿಚಾರಿಸಿದರು. ಇನ್ನೊಂದೆಡೆ ಇಂದು ಬೆಳಗ್ಗಿನಿಂದಲೇ ಪರಮೇಶ್ವರ್ ಅವರ ಅಭಿಮಾನಿಗಳು ಪಕ್ಷದ ಮುಖಂಡರ ದಂಡೆ ಪರಮೇಶ್ವರ್ ಮನೆಯತ್ತ ತೆರಳಿತ್ತು.